ಮಕ್ಕಳ ಕಲ್ಪನೆಗೆ ಸಚಿನ್ ಕ್ಲೀನ್ ಬೋಲ್ಡ್. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರು ಗ್ರಾಮೀಣ ಮಕ್ಕಳ ಸೃಜನಶೀಲತೆಗೆ ಮನಸೋತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಕಾರಿನಲ್ಲಿ ಸಂಚರಿಸುವಾಗ ಮಕ್ಕಳು ಮರದ ತುಂಡುಗಳು ಹಾಗೂ ಸೈಕಲ್ ಚಕ್ರಗಳಿಂದ ತಯಾರಿಸಿದ್ದ ವಿಶೇಷ ಆಟಿಕೆ ಕಾರನ್ನ ನೋಡಿ ಸಚಿನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಸಚಿನ್, ಇದು ಯಾವುದೇ ಶೋರೂಮ್ ಕಾರಲ್ಲ, ಮಕ್ಕಳ ಕಲ್ಪನೆಯಿಂದ ಮೂಡಿದ ಅದ್ಭುತ ಎಂದು ಬರೆದುಕೊಂಡಿದ್ದಾರೆ. ಮಕ್ಕಳ ಪ್ರತಿಭೆ ಹಾಗೂ ವಿನ್ಯಾಸ ಕೌಶಲ್ಯವನ್ನ ನೆಟ್ಟಿಗರು ಶ್ಲಾಘಿಸಿದ್ದು, ಇವರೇ ಭವಿಷ್ಯದ ಎಂಜಿನಿಯರ್ಗಳು ಎಂದು ಕಾಮೆಂಟ್ ಕೂಡ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್.